ನಾನು ಚಿತ್ರದುರ್ಗ ಡಿಸ್ಟಿಕ್ಕು ಹೊಳಲ್ಕೆರೆ ತಾಲೂಕು ರಾಮಗಿರಿ ಹೋಬಳಿಯಿಂದ ಬಂದಿರೋದು. ನನಗೆ ಈ ದೇವಸ್ಥಾನ ಗೊತ್ತಿರಲಿಲ್ಲ. ನಮ್ಮ ಸಿಸ್ಟರ್ ಹೇಳಿದರು, ಅವ್ರ ಮಗುಗೆ ಹಿಂಗೆ ಆಗಿತ್ತೆ, ಈ ದೇವಸ್ಥಾನಕ್ಕೆ ಬಂದರೆ ನಮ್ಮ ಮಗುಗೆಲ್ಲ ಚೆನ್ನಾಗಾಗಿತ್ತೆ ಅಂದರು. ಅದಕ್ಕೆ ನಾವು ಈ ದೇವಸ್ಥಾನಕ್ಕೆ ನೋಡೋಣ ಅಂದ್ಬಿಟ್ಟು ಕೆಲಸದ ಒಂಚೂರು ತುಂಬ ಕಿರಿಕಿರಿ ಆಗೋದು. ಆಮೇಲೆ ಇಲ್ಲಿ ಬಂದು ನಾವು ಕೇಳ್ಕೊಂಡು ಆಗುತ್ತೆ ಅಂತಂದ್ಬಿಟ್ಟು ತಾಯಿ ನಮ್ಮವ್ವ ಅಪ್ಪಣೆ ಕೊಟ್ಟಿದ್ದ ಕ್ಷಣದಿಂದನೂ ನನ್ನ ಕೆಲಸ ಎಷ್ಟು ಸುಲಭವಾಗಿದೆ ಅಂದರೆ, ಕೆಲವರು 5 ವರ್ಷ 6 ವರ್ಷ ಆದ್ರೂ ಕೆಲಸ ತಗೊಂಡಿಲ್ಲ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ. ಅಂತಂದ್ರೆ ನನಗೆ 5 ತಿಂಗಳಲ್ಲಿ ಕೆಲಸ ಆಗಿದೆ, ಒಳ್ಳೆ ಪೋಸ್ಟ್ ಸಿಕ್ಕಿದೆ, ಒಳ್ಳೆ ಕೆಲಸ ಚೆನ್ನಾಗಿ ಸಿಕ್ಕಿದೆ. ನನಗೆ ಮೈಸೂರಲ್ಲೇ ಪೋಸ್ಟಿಂಗ್ ಆಗಿದೆ. ತಾಯಿ ನಮ್ಮವ್ವನ ಸೇವೆಯಿಂದ ನಮಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾಳೆ. ನಾವು ತುಂಬ ಋಣಿಯಾಗಿ ಇರಬೇಕು ಈ ತಾಯಿ ನಮ್ಮವ್ವಗೆ. ಇನ್ಮೇಲೆ ನನ್ನ ಆಯಸ್ಸು ಆರೋಗ್ಯ ಇರೋ ತನಕನೂ ತಾಯಿ ನಮ್ಮವ್ವಗೆ ನಾನು ನಡ್ಕೊತೀನಿ. ಮುಂದೆ ನನ್ನ ಮಕ್ಕಳನ್ನು ಸಹ ನಡ್ಕೊಳಂಗೆ ನಾನು ಮಾಡ್ತೀನಿ. ನಾವು ಕಡೂರು ತಾಲೂಕಿನವರು. ನಮಗೆ ಪಾಪು ತುಂಬ ಸೀರಿಯಸ್ ಆಗಿ ತುಂಬ ಇದಾಗ್ಬಿಟ್ಟಿತ್ತು. ಹಾಸ್ಪಿಟ್ಲಿನಲ್ಲಿ ಡಾಕ್ಟ್ರು ಉಳಿಯೋದೇ ಇಲ್ಲ ಅಂತ ಹೇಳಿದ್ರು. ತಾಯಿ ದೇವ್ರ ಹತ್ರ ಬಂದು ನಾವು ಬೇಡ್ಕೊಂಡ್ವಿ, ನಮ್ಮ ಪಾಪುನ ಉಳಿಸ್ಕೊಡ್ರಿ ಅಂತ. ಹಂಗಾಗಿ ಪಾಪು ದೇವ್ರಿಗೆ ನಡ್ಕೊಂಡು ಹೋದ್ಮೇಲೆ ಬರೀ ಕುಂಕುಮದಲ್ಲೇ ನಮ್ಮ ಪಾಪು 15 ದಿವಸದಲ್ಲೇ ಉಳ್ಕೊಂಡಿದೆ. ತುಂಬ ಚೆನ್ನಾಗಾಗಿದೆ. ಇಲ್ಲಿ ಬಂದಮೇಲೆ ನಮ್ಮ ಪಾಪು ಆರೋಗ್ಯ ಎಲ್ಲ ತುಂಬ ಚೆನ್ನಾಗಾಗಿದೆ. ದೇವರಿಗೆ ಎಷ್ಟೇ ಇದೇ ಮಾಡಿದ್ರು ಒಳ್ಳೆಯದು. ತಾಯಿ ನಮ್ಮಮ್ಮ ಒಳ್ಳೇದು ಮಾಡ್ತಾಯಿದೆ ನಮ್ಮ ಮಗುಗೆ. ಇಷ್ಟ ಕೇಳೋಕ್ಕೆ ಇಷ್ಟಪಡ್ತೀನಿ.